ನನ್ನ ಹೆಸರು ಎಂ ಗೋವಿಂದ ಅಂತೇಳಿ, ಶ್ರೀ ವನದುರ್ಗಾದೇವಿ ದೇವಸ್ಥಾನ ಬನ್ಗಲ್ಹಾಡಿ ಕೆರಗಾಲ್ ನಾಯಕನಕಟ್ಟೆ ಇದರ ಪ್ರಸ್ತುತ ಕಾರ್ಯದರ್ಶಿಯಾಗಿ ಕಳೆದ 10 ವರ್ಷಗಳಿಂದ ಸೇವೆ ಮಾಡ್ತಾ ಬಂದಿದ್ದೇನೆ ದೇವಿಯದ್ದು. ಇಲ್ಲಿಯ ಕ್ಷೇತ್ರದ ಮಹಿಮೆ ಒಂದು ವಿಚಿತ್ರ ಮತ್ತು ಅದ್ಭುತವಾದದ್ದು. ಇಲ್ಲೊಂದು ದೇವಸ್ಥಾನ ಕಟ್ಟುವ ಯಾವ ಪರಿಕಲ್ಪನೆಯೂ ಇರಲಿಲ್ಲ. ಆದರೆ ವೇದಮೂರ್ತಿ ಕೊರ್ಗಿ ನಾಗೇಶ್ವರ ಮಂಜರು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಇಲ್ಲಿ ಒಂದು ಬಾವಿ ಸಿಗ್ತದೆ, ಬಾವಿಯಲ್ಲಿ ಒಂದು ದೇವಿಯನ್ನು ಕಾಣಬಹುದಾಗಿದೆ, ಅದನ್ನು ಬಾವಿಯನ್ನು ತೆರೀರಿ ಅಂತ ಹೇಳಿದರು. ಅದರಂತೆ ನಾವು ಬಾವಿಯನ್ನು ತೋಡಲಾಗಿ ಸುಮಾರು 20 ಅಡಿ ಹೋದರೂ ಸಹ ದೇವಿಯ ಯಾವ ಕುರುಹೂ ಕಾಣಲಿಲ್ಲ. ಆದರೆ ಆಮೇಲೂ ಅವರನ್ನು ಕೇಳಿದವಾಗ ಮತ್ತೆ ಮುಂದುವರಿಯಿರಿ ಕಾಮಗಾರಿಯಲ್ಲಿ ಅಂತ ಹೇಳಿದವಾಗ ಮತ್ತೆ 5 ಅಡಿ ತೆರೆದವಾಗ ಒಂದು ಭಗ್ನ ಮೂರ್ತಿ ದೇವಸ್ಥಾನದಲ್ಲಿ ಕಂಡುಬಂತು. ನಾವೆಲ್ಲ ರೋಮಾಂಚನಗೊಂಡವು. ಸಾವಿರಾರು ಮಂದಿಗಳು ಅದನ್ನು ಕಾಣುವುದಕ್ಕಾಗಿ ಬಂದರು. ಆಮೇಲೆ ದೇವಸ್ಥಾನದ ಕಟ್ಟಡ ಆದದೆಲ್ಲ ಇತಿಹಾಸ. ಬರೀ 20 ಲಕ್ಷದಲ್ಲಿ ದೇವಸ್ಥಾನದ ಕಾಮಗಾರಿ ಮುಗಿಬೇಕನ್ನುವ ಕಲ್ಪನೆಯಲ್ಲಿದ್ದ ನಮಗೆ ಉದ್ಯಮಿಗಳಾದಂಥ ಪುಳಕೋಣೆಯ ಸುರೇಶ್ ಪೂಜಾರಿ ಅವರು ಮುಂಭಾಗಕ್ಕೆ ಬಂದು ದೇವಸ್ಥಾನದ ಕಟ್ಟಡಕ್ಕೆ ಉಳಿದ ಎಲ್ಲ ಕಾಮಗಾರಿಗಳಿಗೆ ಬೇಕಾಗಿ ಸುಮಾರು 1 ಕೋಟಿಗೂ ಅಧಿಕವಾದಂಥ ಹಣವನ್ನು ದೇಣಿಗೆ ನೀಡುವುದರ ಮೂಲಕ ಇದಕ್ಕೆ ಮುಖ್ಯವಾದಂಥ ದಾನಿಗಳು ಅನಿಸಿಕೊಂಡರು. ಶ್ರೀ ನರಸಿಂಹ ಪೂಜಾರಿ ಕೊಡಪುಗೋಣೆ ಅವರ ಅಧ್ಯಕ್ಷತೆಯಲ್ಲಿ ನಾನು ಎಂ ಗೋವಿಂದ ನನ್ನ ಕಾರ್ಯದರ್ಶಿ ಸ್ಥಾನದಲ್ಲಿ ಈ ಕೆಲಸವನ್ನು ಮಾಡಿದ್ದೆವು. ಅನೇಕರು ಊರಿನ ಮಹಾನುಭಾವರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಆಮೇಲೆ ದೇವಸ್ಥಾನದಲ್ಲಿ ಕಳೆದ 10 ವರ್ಷಗಳಿಂದ ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿ ಕೆಲಸಗಳು ನಡೀತಾ ಇವೆ. ನಿಮಗೆಲ್ಲ ಭಕ್ತಾದಿಗಳಿಗೆ ಗೊತ್ತಿರುವಂತೆ ಈ ಭಾಗಕ್ಕೆ ಬೆಳಗಾಮು, ಹುಬ್ಬಳ್ಳಿ, ಮೈಸೂರು, ಧಾರವಾಡ, ಆಮೇಲೆ ಮಂಗಳೂರಿನ ಈ ಭಾಗದಿಂದಲೂ ಸಹ ಅನೇಕ ಭಕ್ತರುಗಳು ಬರ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಪ್ರತಿ ದಿವಸ ಶಾಸ್ತ್ರೋಕ್ತವಾದಂಥ ತ್ರಿಕಾಲ ಪೂಜೆ ನಡೀತದೆ. ಹಾಗೆ ಎಲ್ಲ ಮಂಗಳವಾರ ಮತ್ತು ಶುಕ್ರವಾರಗಳಲ್ಲಿ ವಿಶೇಷ ಪೂಜೆಗಳು ನಡೀತವೆ ದೇವಿ ಸನ್ನಿಧಿ. ಆದ್ದರಿಂದ ಪ್ರತಿ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ವಿಶೇಷವಾದಂಥ ಚಂಡಿಕಾ ಹೋಮ ನಡೀತದೆ. ಸಿಂಹ ಮಾಸದಲ್ಲಿ ಸೋಣೆ ಆರತಿ ಇದೆ. ಆಮೇಲೆ ವರಮಹಾಲಕ್ಷ್ಮಿ ಪೂಜೆ ಇದೆ ಶ್ರಾವಣ ಮಾಸದಲ್ಲಿ. ಆಶ್ವೀಜ ಮಾಸದ ಈ ಪರ್ವಕಾಲದಲ್ಲಿ ಪ್ರತಿ ವರ್ಷ ನವರಾತ್ರಿ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ. ಹಾಗೆ ದೀಪೋತ್ಸವ ಮೇ ತಿಂಗಳಲ್ಲಿ ಸಾಮಾನ್ಯವಾಗಿ ವರ್ಧಂತಿ ಉತ್ಸವ ನಡೀತಾ ಇದೆ. ಇದಲ್ಲದೆ ದೇವಸ್ಥಾನದಲ್ಲಿ ಚಂಡಿಕಾ ಹೋಮ, ದುರ್ಗಾ ಹೋಮ, ತುಲಾಭಾರ, ಶಾಶ್ವತ ಪೂಜೆ ಮತ್ತಿತರ ಧಾರ್ಮಿಕ ಕಾರ್ಯಕ್ರಮಗಳು ಯಥಾವತ್ತಾಗಿ ಸಾಗ್ತಾ ಇದ್ದೇವೆ. ವನದುರ್ಗಾ ದೇವಿಯ ದಿವ್ಯ ಸನ್ನಿಧಿಯನ್ನು ತಾವು ಕಂಡಿದ್ದೀರಾ. ಅತ್ಯಂತ ಶೋಭಾಯಮಾನಳಾಗಿ ಅತ್ಯಂತ ವಿಜೃಂಭಣೆಯಿಂದ ನವರಾತ್ರಿ ಉತ್ಸವ ಕಾಲದಲ್ಲಿ ನಮ್ಮನ್ನೆಲ್ಲ ಹರಿಸ್ತಾ ಇದ್ದಾಳೆ. ಈ ಕ್ಷೇತ್ರದಲ್ಲಿ ಪರಿವಾರ ದೇವತೆಗಳಾಗಿ ಗಣಪತಿ, ಮಹಾಕಾಳಿ, ಭದ್ರಕಾಳಿ, ಆಮೇಲೆ ನಾಗಯಕ್ಷಿ, ವೀರಭದ್ರ ಈ ಪರಿವಾರ ದೇವತೆಗಳು, ಹೊರಭಾಗದಲ್ಲಿ ನಂದಿ, ಬ್ರಹ್ಮ ಇತ್ಯಾದಿ ಪರಿವಾರ ದೈವಗಳ ಸಾನ್ನಿಧ್ಯ ಇದೆ.
ಈ ಕ್ಷೇತ್ರಕ್ಕೆ ಭೂಮಿಗೆ ಸಂಬಂಧಪಟ್ಟ ವ್ಯಾಜ್ಯವನ್ನು ಪರಿಹರಿಸುವುದಕ್ಕಾಗಿ, ಆಮೇಲೆ ಲಗ್ನಕ್ಕೆ ಸಂಬಂಧಪಟ್ಟ ಏನಾದರೂ ತೊಂದರೆ ಇದ್ದರೆ ಅದನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ, ಆಮೇಲೆ ಯಾರಿಗಾದರೂ ಸಂತಾನ ಭಾಗ್ಯ ಇಲ್ಲದಿದ್ದರೆ ಆ ಸಂತಾನ ಭಾಗ್ಯವನ್ನು ಪಡೆಯುವುದಕ್ಕಾಗಿ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಬಹುಶಃ ನವರಾತ್ರಿಯ ಈ ವಿಶೇಷವಾದಂಥ ಉತ್ಸವ ಕಾಲದಲ್ಲಿ ಈ ಊರಿನ 10 ಕಡೆಗಳಿಂದ ತಂಡವಾಗಿ ಬಂದು ದೇವಿಯ ಸಾನ್ನಿಧ್ಯದಲ್ಲಿ ತಮ್ಮ ಸೇವೆಯನ್ನು ಕೊಡ್ತಾರೆ. ಪ್ರತಿ ವರ್ಷ ನಾವು ನಾಟಕ, ಭಜನೆ, ಆಮೇಲೆ ಯಕ್ಷಗಾನ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸ್ತಿದ್ದೆವು. ಈ 2 ವರ್ಷಗಳಿಂದ ಕರೋನಾದ ನಿಮಿತ್ತ ಅದನ್ನು ಸ್ವಲ್ಪ ಬದಿಗಿಟ್ಟುಕೊಂಡಿದ್ದೇವೆ, ಒಂದಷ್ಟು ಅದಕ್ಕೆ ವಿರಾಮವನ್ನು ಕೊಟ್ಟಿದ್ದೇವೆ. ಇಲ್ಲದಿದ್ದರೆ ಜಾಗೋ ಭಾರತ್ ಮುಂತಾದ ಕಾರ್ಯಕ್ರಮ, ರಿಚರ್ಡ್ ಲೂಯಿಸ್ ಅವರಿಂದ ಹಾಸ್ಯ ಮಂಜರಿ, ಭಾರ್ಗವಿ ಎಂಟರ್ಪ್ರೈಸ್ ಅವರಿಂದ ನೃತ್ಯ ಕಾರ್ಯಕ್ರಮ, ಅನೇಕ ಕಾರ್ಯಕ್ರಮಗಳನ್ನು ಮಾಡಿದಂಥ ಹೆಮ್ಮೆಗಳು ನಮಗುಂಟು. ದೇವಿಯ ಸನ್ನಿಧಿಗೆ ಯಾರು ವಿಶೇಷವಾದಂಥ ಆಮಂತ್ರಣವನ್ನು ಕೊಡುವುದಿಲ್ಲ, ಅವರಾಗಿಯೇ ಬಂದು ದೇವಿಯ ದಿವ್ಯ ಸಾನ್ನಿಧ್ಯದಲ್ಲಿ ಬಂದು ತಮ್ಮನ್ನು ತೊಡಗಿಸಿಕೊಳ್ತಾರೆ. ಮುಖ್ಯವಾಗಿ ನಾಗೇಶ್ವರ ಮಂಜರು ಇದಕ್ಕೆ ನಮಗೆ ಮುಖ್ಯವಾಗಿ ಅದರ ನಿಯಮಾವಳಿಗಳ ಬಗ್ಗೆ, ಅದರ ಆದರ್ಶತೆಯ ಬಗ್ಗೆ, ಅದಕ್ಕೆ ಬೇಕಾದ ಎಲ್ಲ ವಿಷಯಗಳನ್ನು ಕೊರ್ಗಿ ನಾಗೇಶ್ವರ ಮಂಜರು ತಿಳಿಸ್ತಾರೆ. ಪ್ರಧಾನ ಅರ್ಚಕರಾದಂಥ ರಾಘವೇಂದ್ರ ಕಾರಂತರಿದ್ದಾರೆ, ಅವರಿಂದ ತ್ರಿಕಾಲ ಪೂಜೆಗಳು ನಡೀತದೆ. ಎಲ್ಲ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾರೆ. ಭಕ್ತಾದಿಗಳೇ, ದೇವಸ್ಥಾನಕ್ಕೆ ಬನ್ನಿ. ನವರಾತ್ರಿಯ ಎಲ್ಲ ಉತ್ಸವಗಳಲ್ಲಿ ಪರ್ವಕಾಲದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ. ದೇವಿ ವರದ ಅಭಯ ಹಸ್ತ ವರದ ಹಸ್ತದಿಂದ ತಮ್ಮನ್ನು ಆಶೀರ್ವದಿಸ್ತಾ ಇದ್ದಾಳೆ. ಈ ಕ್ಷೇತ್ರಕ್ಕೆ ಬಂದವರು ಅತ್ಯಂತ ಸಂತೋಷದಿಂದ, ಅತ್ಯಂತ ನೆಮ್ಮದಿಯಿಂದ ಹಿಂದಿರುಗ್ತಾರೆ. ಭಕ್ತಿ ಭಾವಪರವಶರಾಗಿ ಈ ದೇವಿಯ ಸನ್ನಿಧ್ಯದಲ್ಲಿ ತಮ್ಮ ಸೇವೆಯಲ್ಲಿ ತೊಡಗಿಸಿಕೊಳ್ತಾರೆ ಅಂತ ಹೇಳುವುದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವರು ಸತೀಶ್ ಕೊಠಾರಿ, ನಾಯ್ಕನಕಟ್ಟೆ. ದೇವಸ್ಥಾನ ಆರಂಭ ಆಗಿನಿಂದ ಇಲ್ಲಿಯ ತನಕ ಇನ್ನೂ ಅವರ ಬದುಕಿನ ಉದ್ದಕ್ಕೂ ಅದನ್ನು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅವರು ಇಲ್ಲಿಯ ಚಂಡಿಕಾ ಹೋಮ, ಪ್ರತಿ ಸಮಯದಲ್ಲಿ ಚಂಡಿಕಾ ಹೋಮ. ಅಗಸ್ತ್ಯ ಇ-ಬೈಕ್ ಸಂಸ್ಥೆಯು ಭಾರತದ ಅತ್ಯುನ್ನತ 2 ಕಂಪನಿಗಳಾದ ಕೋಮಕಿ ಮತ್ತು ರಾಫ್ಟ್ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನದ ಉಡುಪಿ ಜಿಲ್ಲಾ ವಿತರಕರಾಗಿದ್ದೇವೆ. ನಮ್ಮಲ್ಲಿ ಲೋ ಸ್ಪೀಡ್ ಮತ್ತು ಹೈ ಸ್ಪೀಡ್ ಎಂಬ 2 ಮಾಡೆಲ್ಗಳು ಲಭ್ಯವಿದೆ. ಕೋಮಕಿಯಲ್ಲಿ 9 ತರಹದ ಮಾಡೆಲ್ಗಳಿದ್ದು ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ. ಕೋಮಕಿ ನಂಬರ್ 1 ಸ್ಥಾನದಲ್ಲಿದೆ. ರಾಫ್ಟ್ ಕಂಪನಿಯ ವೆಹಿಕಲ್ ನಲ್ಲಿ ಕೂಡ 6 ವಿಭಿನ್ನ ಶೈಲಿಯ ಮಾಡೆಲ್ಗಳಿವೆ. ಇದರಲ್ಲಿ ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ ಮಾತ್ರ ಲಭ್ಯವಿದೆ. ಕಂಪನಿಯು ಬ್ಯಾಟರಿಗೆ 3 ವರ್ಷದ ವ್ಯಾರಂಟಿಯನ್ನ ನೀಡುತ್ತಿದ್ದು, ಮೋಟಾರ್ಗೆ 2 ವರ್ಷದ ವ್ಯಾರಂಟಿ ಇದೆ. ನಮ್ಮ ಸಂಸ್ಥೆಯು ಉಡುಪಿ ಜಿಲ್ಲೆಯ 6 ಅಧಿಕೃತ ವಿತರಕರನ್ನ ಹೊಂದಿದ್ದು, ಆಸಕ್ತರು ನಮ್ಮನ್ನ ಸಂಪರ್ಕಿಸಿ. ಅಗಸ್ತ್ಯ ಇ-ಬೈಕ್, ದೀಪಾ ಕಾಂಪ್ಲೆಕ್ಸ್, NH66 ಬೈಂದೂರು ಮತ್ತು ಅಗಸ್ತ್ಯ ಇ-ಬೈಕ್, ಆನಂದರಾಜಿ ಬಿಲ್ಡಿಂಗ್, ಸಹನಾ ಕನ್ವೆನ್ಷನಲ್ ಹಾಲ್ ಹತ್ತಿರ, ಕೋಟೇಶ್ವರ, ಕುಂದಾಪುರ. ಅನ್ನದಾನ, ವರಮಹಾಲಕ್ಷ್ಮಿ ದಿವಸದ ಅನ್ನದಾನ, ವರ್ಧಂತಿ ದಿವಸದ ಅನ್ನದಾನ, ಹೀಗೆ ಎಲ್ಲ ಕಾರ್ಯಕ್ರಮಗಳು. ಅದರ ಜೊತೆಗೆ ಅನೇಕ ದೇವರ ಮೂರ್ತಿಗೆ, ಗಣಪತಿ ಮೂರ್ತಿಗೆ ಬೆಳ್ಳಿಯ ಮುಖವಾಡ, ಅವರ ದೇಣಿಗೆ ಅನ್ನೋದು ದೇವರಿಂದ ಏನು ಬಂತೋ ಅದನ್ನು ದೇವರಿಗೆ ಮರುಪಾವತಿ ಮಾಡುವಂಥ ಒಂದು ವಿಶೇಷವಾದಂಥ ಗುಣ ಸ್ವಭಾವದವರು, ಪರಮ ಭಕ್ತರು, ದೇವಿಯ ಪರಮ ಭಕ್ತರು. ಕೊಠಾರಿ, ನಾಯ್ಕನಕಟ್ಟೆ. ಮುಂಬೈಯಲ್ಲಿ ಉದ್ಯಮಿಗಳು, ಶ್ರೀಮಂತರು, ಹೃದಯ ಶ್ರೀಮಂತಿಗೆ ಹೆಚ್ಚು, ಭಕ್ತಿಯ ಶ್ರೀಮಂತಿಗೆ ಹೆಚ್ಚು. ದೇವಿಯ ಆರಾಧನೆಯನ್ನು ಮಾಡಿಕೊಂಡು ಕಳೆದ 11 ವರ್ಷಗಳಿಂದ ದೇವಿಯಲ್ಲಿ ತನ್ನನ್ನು ಭಕ್ತಿಯನ್ನು ತೊಡಗಿಸಿಕೊಂಡಿದ್ದಾರೆ. ಇಲ್ಲಿಗೆ ಬೇಕಾದಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದರೊಂದಿಗೆ ಇಲ್ಲಿಯ ಚಂಡಿಕಾ ಹೋಮ ಇರಲಿ, ದುರ್ಗಾ ಹೋಮ ಇರಲಿ, ಈ ವರ್ಷವಂತೂ 9 ದಿನಗಳ ಪರ್ಯಂತ ಅವರೇ ಚಂಡಿಕಾ ಹೋಮವನ್ನು ನಡೆಸುತ್ತಿದ್ದಾರೆ. ವರಮಹಾಲಕ್ಷ್ಮಿ ಸಮಯ ಉಳಿದ ಎಲ್ಲ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ಅನ್ನ ಸಂತರ್ಪಣೆಯ ಕಾರ್ಯಕ್ರಮವನ್ನು ಅವರು ವಹಿಸಿಕೊಂಡಿದ್ದಾರೆ, ತೆಗೆದುಕೊಳ್ತಾ ಇದ್ದಾರೆ. ಇಲ್ಲೊಂದು ಸುಂದರವಾದಂಥ ಉದ್ಯಾನವನವನ್ನು ನಾವು ಮಾಡಬೇಕು ಅಂತ ಬಯಸಿದವಾಗ ಸುಮಾರು 1 ಲಕ್ಷಕ್ಕೂ ಅಧಿಕ ಮೌಲ್ಯದ ಔಷಧೀಯ ಗಿಡ, ಹೂವಿನ ಗಿಡ ಇವುಗಳನ್ನು ನೆಟ್ಟು ಒಂದು ಸುಂದರವಾದಂಥ ಉದ್ಯಾನವನದ ಕನಸು ಕಂಡಿದ್ದಾರೆ. ಅವರ ಚಿತ್ತ ಬುತ್ತಿಯಲ್ಲಿ ಏನೇನು ವಿಷಯ ಹೊತ್ತುಕೊಂಡಿದೆಯೋ ನಮಗಂತೂ ಗೊತ್ತಾಗೋದಿಲ್ಲ. ಅಷ್ಟು ಸುಂದರವಾಗಿ ದೇವಸ್ಥಾನವನ್ನು ಮಾಡಬೇಕನ್ನುವ ಪರಿಕಲ್ಪನೆಯನ್ನು ಇಟ್ಟುಕೊಂಡಿದ್ದಾರೆ. ಅವರ ದೇಣಿಗೆ ಅನ್ನೋದು ಅಪಾರವಾದ್ದು. ಅದು ಲಕ್ಷಗಟ್ಟಲೆಯಲ್ಲಿ ಅವರ ದೇಣಿಗೆಯನ್ನು ಕೊಡ್ತಾ ಇದ್ದಾರೆ. ದೇವಿಲಿಸಿ ಆ ಮೂಲಕವಾಗಿ ಭಕ್ತಾದಿಗಳಿಗೆ ಮುಟ್ಲಿ ಅನ್ನುವುದು ನಮ್ಮ ಪರಮ ಹಾರೈಕೆ ಇದೆ. ದಯವಿಟ್ಟು ಸತೀಶ್ ಕೊಠಾರಿ ಅವರೇ, ದೇವಸ್ಥಾನದ ಬಗ್ಗೆ 1-2 ಮಾತಾಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ದೇವಸ್ಥಾನದ ಬಗ್ಗೆ ಹೇಳುವುದಂತ ಹೇಳಿದರೆ, ಇಲ್ಲಿ ನಮ್ಮದು ಭಾರಿ ಅದ್ಭುತವಾದಂಥ ಅಮ್ಮನವರು. ಇಲ್ಲಿ ಮಹಾಗಣಪತಿ ಇದೆ, ಮಹಾಕಾಳಿ ಇದೆ, ಹಾಗೆ ಮಹಿಷಮರ್ದಿನಿ ಇದೆ, ನಾಗಯಕ್ಷೆ ಇದೆ, ಹಾಗೂ ಭದ್ರಕಾಳಿ ಅಮ್ಮನವರಿದ್ದಾರೆ, ವೀರಭದ್ರನ್. ಗಣಪತಿ ಅಂತೂ ಭಾರೀ ವಿಶೇಷ. ನನ್ನಂತ ಹೇಳಿದಂತೆ ಈ ರೀತಿಯಾದ ಗಣಪತಿಯನ್ನು ನಾನು ಬೊಂಬೈಯಲ್ಲಿ ಕೇಳಿದ್ದೇನೆ. ವೀಣೆಯನ್ನು ಹಿಡಿದ
ಅಂತ ಗಣಪತಿ ಅಂತ ಹೇಳಿದರೆ ಭಾರಿ ವಿಶೇಷ ಅದ್ಭುತವಾದ ಗಣಪತಿ ಅಂತ ಹೇಳಿದರೆ ಮಹಾಪರ್ವತ ಇದ್ದ ಹಾಗೆ ಇದೆ. ಅಮ್ಮನವ್ರ ಬಗ್ಗೆ, ವನದುರ್ಗಾ ಪರಮೇಶ್ವರಿ ಬಗ್ಗೆ ಹೇಳುವಂಥ ವಿಷಯನೇ ಇಲ್ಲ. ಅಂದರೆ ಇಲ್ಲಿ ಭಕ್ತಾದಿಗಳು ಹೇಗೆ ಬರ್ತಾರಂತಾರೆ, ವಿಶೇಷವಾಗಿ ಬೇಡಿಕೊಳ್ತಾರೆ. ಆ ಬೇಡಿಕೊಳ್ಳೋದು ಆದಷ್ಟು ಶೀಘ್ರದಲ್ಲಿ ಅವರು ಫಲದಾಯಕ ಆಗ್ತದೆ. ಅಂದರೆ ನಮ್ಮ ಪ್ರತಿಷ್ಠಾಪನೆ ಸಮಯದಲ್ಲಿ ಒಳಗಡೆಯಿಂದ ಹೊರಗಡೆ ಬರುವಾಗ ಅವರ ಇಷ್ಟಾರ್ಥ ನೆರವೇರಿದಂಥ ಮಸ್ತು ವಿಶೇಷವಾದಂಥ ವಿಷಯ ಉಂಟು. ಆದರೆ ಇಲ್ಲಿ ಸತ್ಯ ಅನ್ನುವಂಥದ್ದು ಇಲ್ಲಿ ಭಾರಿ ಹೆಚ್ಚಾಗಿದೆ. ಅಂದರೆ ಸತ್ಯಕ್ಕೆ, ಧರ್ಮಕ್ಕೆ ಹೆಚ್ಚು ಬೆಲೆ ಕೊಡ್ತಾರೆ. ಮತ್ತು ಇವರು ಸುರೇಶ್ ಪೂಜಾರರು, ನಮ್ಮ ಕೊರಗಿ ಮಂಜರು, ಮತ್ತು ಇವರು ನಮ್ಮ ಗೋವಿಂದಣ್ಣವರು, ಮಂಜುನಾಥ ಮತ್ತು ಹಾಗೂ ಅರ್ಚಕರ ಕಾರಂತರು ಭಾರಿ ವಿಶೇಷವಾಗಿ ಪೂಜೆಯನ್ನು ನಡೆಸ್ಕೊಂಡು ಬರ್ತಾರೆ. ನಮಗೆ ಅಂತ ಹೇಳಿದರೆ, ಅಮ್ಮನವರು ಅಂತ ಹೇಳಿದರೆ ಈ ದೇವಸ್ಥಾನದಿಂದ ನಮ್ಮ ಮನೆಗಿಂತ ಹೆಚ್ಚು ಅಂದರೆ ನಾವು ವಿಶೇಷವಾಗಿ ಇದು ಬೆಳೀಲಿಕ್ಕೆ, ನಾವು ಬೆಳೆಸಲಿಕ್ಕೆ ಸಾಧ್ಯ ಇಲ್ಲ. ಅವಳೇನಾದರೂ ಪ್ರೇರಣೆ ಕೊಟ್ಟರೆ ಅದನ್ನು ನಾವು ಮಾಡ್ಬೋದು ಅಂಥೇಳಿ ನಮ್ಮದಿದೆ. ನಾವು ವಿಶೇಷವಾಗಿ ನಂಬ್ಕೊಂಡಿದ್ದೇವೆ ಅಂತ ಹೇಳಿದರೆ, ಯಾವತ್ತೂ ನಾವು ಬೊಂಬೈಯಿಂದ ಈ ನವರಾತ್ರಿಗಾಗಲಿ, ವರಲಕ್ಷ್ಮಿಗೆ ಆಗಲಿ, ವರ್ಧಂತಿಗಾಗಿ ಎಲ್ಲಿದ್ದರೂ ನಾವು ಇಲ್ಲಿ ಬಂದು ನಿಂತ್ಕೊಳ್ತೀವಿ. ಆದರೆ ನಮಗೆ ಆ ದಿವಸದ ಯಾವತ್ತಿಂದ ನಾವು ನಂಬ್ಕೊಂಡಿದ್ದೇವೆ, ಆ ದಿವಸದಿಂದ ನಾವು ವಿಶೇಷವಾಗಿ ಬೆಳೀತಾ ಇದ್ದೀವಿ. ಹೇಗೋ ಆ ತಾಯಿ ಆಶೀರ್ವಾದ ನಮಗೂ, ನಿಮಗೂ, ಊರಿನವರಿಗೂ, ನಮ್ಮ ರಾಜ್ಯಕ್ಕೂ, ನಮ್ಮ ದೇಶಕ್ಕೂ ವಿಶೇಷವಾಗಿ ಆಗಲಿ ಅಂತ ನನ್ನಲ್ಲಿ ವಿಶೇಷವಾದ ಪ್ರಾರ್ಥನೆ. ನಾಗರಾಜ್ ಒಪ್ಪುಂದ. ನಾನು ವನದುರ್ಗಾದೇವಿ ಕ್ಷೇತ್ರದಲ್ಲಿ ವರ್ಷಪತಿ ನವರಾತ್ರಿ ಟೈಮ್ನಲ್ಲಿ ಭಜನೆ ಕಾರ್ಯಕ್ರಮದಲ್ಲಿ 9 ದಿನವೂ ಭಜನಾ ಕಾರ್ಯಕ್ರಮವನ್ನು ದೇವಿಯ ಸನ್ನಿಧಿಯಲ್ಲಿ ಮಾಡ್ತಾಯಿದ್ದೇವೆ. ನಮ್ಮ ಶ್ರೀರಾಮ್ ಭಜನಾ ಮಂಡಳಿ ಕೆರಗಲ್ ಇವರ ತಂಡದೊಂದಿಗೆ. ಮತ್ತು ಭಾಳಷ್ಟು ಶಕ್ತಿ ದೇವತೆ, ಯಾವುದನ್ನು ಕಷ್ಟ ಎಂದು ಬಂದಾಗ ಬೇಡಿಕೊಂಡ್ರೆ ಆ ಕಷ್ಟವನ್ನು ಪರಿಹರಿಸಿದ ಶಕ್ತಿ ದೇವತೆ ತಾಯಿ ವನದುರ್ಗಾದೇವಿ. ಇಲ್ಲಿನ ವನದುರ್ಗಾ ಸೇವಾ ಸಮಿತಿಯು ಸಹ ಭಕ್ತರಿಗೆ ಭಾಳಷ್ಟು ಬಂದಾಗ ಅವರಿಗೆ ಒಂದು ವ್ಯವಸ್ಥೆ ಮಾಡುವುದನ್ನು ಭಾಳಷ್ಟು ಉತ್ತಮವಾದ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತದೆ. ಆದ್ದರಿಂದ ಭಾಳಷ್ಟು ದೂರದಿಂದ ಭಕ್ತರು ಬಂದು ಶ್ರೀ ದೇವಿಯ ಸನ್ನಿಧಾನಕ್ಕೆ ಬಂದು ದೇವಿಯ ದರ್ಶನವನ್ನು ಪಡೆದು ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತಾರೆ. ಪ್ರಧಾನ ಅರ್ಚಕರು ವೇದಮೂರ್ತಿ ರಾಘವೇಂದ್ರ ಕಾರಂತರು ಕಳೆದ 11 ವರ್ಷಗಳಿಂದ ದೇವಿಯನ್ನು ಆರಾಧಿಸಿಕೊಂಡು ಬಂದಿದ್ದಾರೆ. ಅರ್ಚಕಸ್ಯ ಪ್ರಭಾವೇಣ ಶಿಲಾಭವತಿ ಶಂಕರಃ ಅಂತುಂಟು. ಒಂದು ಶಿಲೆಯು ಶಂಕರನನ್ನು ಕಾಣುವುದಕ್ಕೆ ಸಾಧ್ಯ ಆಗುವುದು ಅರ್ಚಕರ ಪ್ರಭಾವದಿಂದ. ಬಹುಶಃ ಅತ್ಯಂತ ಭಕ್ತಿಯಿಂದ ತ್ರಿಕಾಲ ಪೂಜೆಯನ್ನೇ ಮಾಡಿಕೊಳ್ಳುವುದರ ಜೊತೆಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕ್ಷೇತ್ರದಲ್ಲಿ ನಡೆಸಿದ್ದಾರೆ. ಇಲ್ಲಿ ಚಂಡಿಕಾ ಹೋಮ ಇರಲಿ, ದುರ್ಗಾ ಹೋಮ ಇರಲಿ, ಇನ್ನುಳಿದ ಯಾವುದೇ ಕಾರ್ಯಕ್ರಮಗಳಿದ್ದರೂ ಅವರ ನೇತೃತ್ವದಲ್ಲೇ ನಡೀತದೆ. ಕೊರಗಿ ನಾಗೇಶ್ವರ ಮಂಜರು ಅವರಿಗೆ ಆಗಾಗ ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಅವರ ಆ ದೈವಿಕ ಭಕ್ತಿಯಿಂದ ಕ್ಷೇತ್ರ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಇದೆ. ಅವರ ಪ್ರಭಾವವೇ ಇಲ್ಲಿ ಇದಕ್ಕೆ ಮೂಲ ಕಾರಣ ಅಂತ ನಾವಾದರೂ ಹೇಳ್ತೇವೆ. ಅವರ ಬಾಯಿಂದೆಲ್ಲದನ್ನು ಕೇಳಿ. ಸೇವ್ಯಂ ಪಾನಪಾತ್ರಾಸಿಧಾರಣಿ ವನದುರ್ಗಾ ಮಹಾದೇವಿಂ ಧ್ಯಾಯೇತ್ ಸ್ವಾಭೀಷ್ಟಜಿದೆ. ವನದುರ್ಗೆ ನಮಿಸುತ್ತಾ ನಾನು ಇಲ್ಲಿ 11 ವರ್ಷದಿಂದ ಪ್ರತಿಷ್ಠೆ ಆದವಾಗಿಂದ ನಾನು ಇಲ್ಲಿ ಪೂಜೆ ಮಾಡಿಕೊಂಡಿದ್ದೇನೆ. ಇಲ್ಲಿ ನಾನು ನೋಡಿದ ಹಾಗೆ ಕ್ಷೇತ್ರದ ಅಭಿವೃದ್ಧಿಗೆ ಜನರು ಭಕ್ತರು ಕೂಡ ಕಾರಣ ಆಗಿದ್ದರಿಂದ ಪ್ರತಿ ಸಾರಿ ಕೂಡ ಶುಕ್ರವಾರ ಇರ್ಬೋದು, ಮಂಗಳವಾರ ಇರ್ಬೋದು, ಅಥವಾ ನವರಾತ್ರಿ ಕಾಲದಲ್ಲಿ ಜನರ ಸಮೂಹ ನೀವು ನೋಡ್ತಾ ಇದ್ದೀರಿ, ಜನವು ಕೂಡ ಆಗ್ತಾಯಿದೆ. ಇಲ್ಲಿ ಯಾರೇ ಕೂಡ ಪೂಜೆ ಮಾಡಿದರೂ ಕೂಡ ಅವರ ಇಷ್ಟಾರ್ಥಗಳೆಲ್ಲ ಆ ತಾಯಿ ನೆರವೇರಿಸಿಕೊಂಡಿದ್ದಾರೆ ಕೆಲವರಷ್ಟು ಜನರು. ಹಾಗಾಗಿ ಭಕ್ತಿ, ಶ್ರದ್ಧಾ, ನಂಬಿಕೆ ಪುರಸ್ಸರವಾಗಿ ಯಾರಾದರೂ ಇಲ್ಲಿ ಬೇಡ್ಕೊಂಡಾಗ ಅವರ ಇಷ್ಟಾರ್ಥಗಳೆಲ್ಲವನ್ನು ಕೂಡ ಆ ವನದುರ್ಗಾದೇವಿ ನೆರವೇರಿಸ್ತಾ ಇದೆ. ವರಮಹಾಲಕ್ಷ್ಮಿ ಪೂಜೆ, ದೀಪೋತ್ಸವ, ವರ್ಧಂತಿ ಉತ್ಸವ ಇದೆಲ್ಲವೂ ಕೂಡ ವಿಜೃಂಭಣೆಯಿಂದ ಈ ಸ್ಥಳದಲ್ಲಿ ನಡೀತಾ ಇದೆ. ಅಷ್ಟೇ ಹೇಳೋದಂತ ಹೇಳಿದರೆ, ಭಕ್ತರೆಲ್ಲರೂ ಈ ದೇವಿಯ ಅನುಗ್ರಹವನ್ನು ಪಡ್ಕೊಳ್ಬೇಕನ್ನುವಂಥದ್ದು ನಮ್ಮ ಬಯಕೆ ಕೂಡ. ಆದ್ದರಿಂದ ಎಲ್ಲರಿಗೂ ಆ ತಾಯಿ ಒಳ್ಳೇದು ಮಾಡಲಿ ಅಂತ ಈ ಮೂಲಕವಾಗಿ ಕೇಳ್ಕೊಂಡು. ಅಗಸ್ತ್ಯ ಇ-ಬೈಕ್ ಸಂಸ್ಥೆಯು ಭಾರತದ ಅತ್ಯುನ್ನತ 2 ಕಂಪನಿಗಳಾದ ಕೋಮಕಿ ಮತ್ತು ರಾಫ್ಟ್ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನದ ಉಡುಪಿ ಜಿಲ್ಲಾ
ವಿತರಕರಾಗಿದ್ದೇವೆ. ನಮ್ಮಲ್ಲಿ ಲೋ ಸ್ಪೀಡ್ ಮತ್ತು ಹೈ ಸ್ಪೀಡ್ ಎಂಬ 2 ಮಾಡೆಲ್ಗಳು ಲಭ್ಯವಿದೆ. ಕೋಮಕಿಯಲ್ಲಿ 9 ತರಹದ ಮಾಡೆಲ್ಗಳಿದ್ದು ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ. ಕೋಮಕಿ ನಂಬರ್ 1 ಸ್ಥಾನದಲ್ಲಿದೆ. ರಾಫ್ಟ್ ಕಂಪನಿಯ ವೆಹಿಕಲ್ ನಲ್ಲಿ ಕೂಡ 6 ವಿಭಿನ್ನ ಶೈಲಿಯ ಮಾಡೆಲ್ಗಳಿವೆ. ಇದರಲ್ಲಿ ನಾನ್ ರಿಜಿಸ್ಟ್ರೇಷನ್ ವೆಹಿಕಲ್ ಮಾತ್ರ ಲಭ್ಯವಿದೆ. ಕಂಪನಿಯು ಬ್ಯಾಟರಿಗೆ 3 ವರ್ಷದ ವ್ಯಾರಂಟಿಯನ್ನ ನೀಡುತ್ತಿದ್ದು ಮೋಟಾರ್ಗೆ 2 ವರ್ಷದ ವ್ಯಾರಂಟಿ ಇದೆ. ನಮ್ಮ ಸಂಸ್ಥೆಯು ಉಡುಪಿ ಜಿಲ್ಲೆಯ 6 ಅಧಿಕೃತ ವಿತರಕರನ್ನ ಹೊಂದಿದ್ದು ಆಸಕ್ತರು ನಮ್ಮನ್ನ ಸಂಪರ್ಕಿಸಿ. ಅಗಸ್ತ್ಯ ಇ ಬೈಕ್, ದೀಪಾ ಕಾಂಪ್ಲೆಕ್ಸ್, NH66 ಬೈಂದೂರು ಮತ್ತು ಅಗಸ್ತ್ಯ ಇ ಬೈಕ್, ಆನಂದರಾಜಿ ಬಿಲ್ಡಿಂಗ್, ಸಹನಾ ಕನ್ವೆನ್ಷನಲ್ ಹಾಲ್ ಹತ್ತಿರ, ಕೋಟೇಶ್ವರ, ಕುಂದಾಪುರ.